ಮೂಡಬಿದ್ರೆಯ ವಾಲ್ಪಾಡಿ ಗ್ರಾಮ ಪಂಚಾಯತ್ನ ಅಳಿಯೂರಿನಲ್ಲಿ ಗರಡಿ ಫ್ರೆಂಡ್ಸ್ ಆಶ್ರಯದಲ್ಲಿ ಸುಮಾರು 150 ಕುಟುಂಬಗಳಿಗೆ ಶಾಸಕರಾದ ಉಮನಾಥ್ ಖೋಟ್ಯಾನ್ ರವರ ಸಮ್ಮುಖದಲ್ಲಿ ಆಹಾರದ ಕಿಟ್ ವಿತರಿಸಲಾಯಿತು। ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಸುಜಾತಾ, ಬಿಜೆಪಿ ಮುಖಂಡರಾದ ಸುಕೇಶ್ ಶೆಟ್ಟಿ, ರಮೇಶ್ ಮೂಡುಮನೆ, ಗಣೇಶ್ ಬಿ ಅಳಿಯೂರು ಮತ್ತಿತರರು ಉಪಸ್ಥಿತರಿದ್ದರು। ಗಂಜಿದಲ್ಲಿ ಪರಿಹಾರ ನಿಕ್ಲಿಕ್ಕೆ ಅದನ್ನು ದಾದಾಂಡಲ ಸಾಂಬಾರು ಮಂತದಕ್ಕೆ ನುಪ್ಪದ ಗಂಜಿದೊಟ್ಟಿಗೆ ಅದನ್ನು ತಿನ್ನೋದು ಅನ್ನೋ ಉದ್ದೇಶ ಈ ಭಾಗದ ಜವನೇರು ನಮ್ಮ ಕರಿನ ಒಂಜರ ತಿಂಗಳು ಸಾಧಾರಣ ಇತ್ತಿನಕ್ಲ ಕೇಂದ್ರ ನಟದು ಕಾಡ್ದು ಬೇಡ್ದು ಬಂಜಿಗಿಜ್ಜ ಅಂದಿನ ನಕ್ಲಿಕ್ಕೆ ಬಂಜಿಗೆ ರಟ್ಟು ಗಂಜಿ ಕೊಟ್ಟು ಬಂತ ದೃಷ್ಟಿಗೆ ಮಸ್ತ್ ಕೆಲಸ ಮಾಡ್ತಾ ಮಾತ ಜವನೇರು ಪತ್ತೊಂದು ಕೆಲಸ ಮಾಡ್ತಂದಿದ್ದ ಅವರೆಲ್ಲ ಬೆತೆ ಬೆತೆ ಬಾಕೊಂಡಿಟ್ಟೆ ಕೊಡ್ತಾ ಅಂಡ ಇನಿ ಗಣೇಶರು ಬಂಡೇರು ನಮ್ಮ ನೆಟ್ಟೆ ಒಂಜಿ ಒಂತೆ ಜನಕ್ಕೆ ನಮ್ಮ ಕೊರ್ರೆಂಡು ಮತ್ತು ಕೊರಡು ಹಾಕ್ಲಿಕ್ಕೆ ಬಂಗೊಂಡು ಅಂತ ಎಲ್ಲ ಬರೋಡು ಬಂದು ಎಲ್ಲ ಬೈದೆ ಅದಕ್ಕೆ ಅಂತ ಒಂದು ಬೇರೆ ಕೊಡ್ತೀನ ಕಷ್ಟ ನನಗೆ ಎಲ್ಲ ಕೊಡ್ತೀನ ಕಷ್ಟ ಅಂತ ಕೆಲವು ಜನಕ್ಕೆ ಎನ್ನಾಗ ಎಂಕ್ಲಿಗೆ ಉಣ್ಣಿಯರಜ್ಜಿ ಕೊರ್ಲೆ ಎಂಕ್ಲಿಗೆ ತಿನ್ನಿಯರಜ್ಜಿ ಕೊರ್ಲೆ ಅಂತ